ಮೂಡುಬಿದ್ರೆ ತಾಲೂಕಿನ ದರಿಗುಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಠ ಎಂಬಲ್ಲಿ ಪತಿ ಪತ್ನಿಯನ್ನ ಕೊಂದ ಘಟನೆ ನಡೆದಿದೆ. ಸುನೀತಾ ಸಾವನ್ನಪ್ಪಿದಾಕೆ. ಪತಿ ಮೂಡುಬಿದ್ರೆಯ ದಿನರಾಜ್ನನ್ನ ಇಂದು ಮುಂಜಾನೆ ಮೂಡುಬಿದ್ರೆ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ಸಂಜೆ ಗಂಡ ಹೆಂಡತಿಯ ಮಧ್ಯೆ ಜಗಳ ನಡೆದಿದ್ದು, ಈ ಸಂದರ್ಭ ದಿನರಾಜ್ ಹೆಂಡತಿಯ ತಲೆಗೆ ಹೊಡೆದಿದ್ದಾನೆ. ಆಗ ರಕ್ತ ಸೋರುತ್ತಿರುವುದನ್ನು ಕಂಡ ದಿನರಾಜ್ ಸುನೀತಾ ಅವರ ಸಹೋದರ ಸಂಬಂಧಿಗೆ ಕರೆ ಮಾಡಿದ್ದಾನೆ. ಆಗ ಅವರು ಆಸ್ಪತ್ರೆಗೆ ದಾಖಲಿಸುವಂತೆ ತಿಳಿಸಿದ್ದಾರೆ. ಮೊದಲಿಗೆ ಬೆಳುವಾಯಿಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು, ಅಲ್ಲಿ ದಾಖಲಿಸಲು ನಿರಾಕರಿಸಿದ್ದಾಗ ಮಂಗಳೂರಿನ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು. ಅಧಿಕ ರಕ್ತಸ್ರಾವ ಆಗಿದ್ದರಿಂದ ಚಿಕಿತ್ಸೆಗೆ ಸ್ಪಂದಿಸಿದ ಸುನೀತಾ ಮೃತಪಟ್ಟಿದ್ದಾರೆ. ಬಡ ಕುಟುಂಬದಲ್ಲಿ ಹುಟ್ಟಿದ್ದ ಸುನೀತಾ ತನ್ನ ತಾಯಿಯೊಂದಿಗೆ ಬಾಡಿಗೆ ಮನೆಯಲ್ಲಿ ಜೀವನ ನಡೆಸುತ್ತಿದ್ರು. 1.5 ವರ್ಷಗಳ ಹಿಂದೆ ಸಂಬಂಧಿಕರು ಸೇರಿ ಮದುವೆಯನ್ನ ಮಾಡಿಸಿದ್ರು. ತಾಯಿ ಒಬ್ಬಳೇ ಮನೆಯಲ್ಲಿ ಇದ್ದುದರಿಂದ ಸುನೀತಾ ಅಲ್ಲಿಯೇ ಉಳಿದುಕೊಂಡಿದ್ದು, ದಿನರಾಜ್ ಕೂಡ ಅಲ್ಲಿಯೇ ಇದ್ದು ಮೂಡಬಿದ್ರೆಯಲ್ಲಿ ಬ್ಯಾಟರಿ ಅಂಗಡಿಗೆ ಕೆಲಸಕ್ಕೆ ಬರುತ್ತಿದ್ದ ಎನ್ನಲಾಗಿದೆ. ನಿನ್ನೆ ಸುನೀತಾ ಅವರ ತಾಯಿ ಪಕ್ಕದ ಮನೆಗೆ ಹೋದಾಗ ಈ ಘಟನೆ ನಡೆದಿದೆ. ತಾಯಿ ಮತ್ತು ಅವಳು ಇಬ್ಬರೇ ವಾಸವಾಗಿದ್ಲು. ಹಾಗೆ ತಾಯಿ ಒಬ್ಬರು ಇರುವುದರಿಂದ ಅವಳು ಇಲ್ಲೇ ವಾಸವಾಗಿದ್ಲು, ತಾಯಿಯ ಜೊತೆನೇ ವಾಸವಾಗಿದ್ಲು. ಅವನು ಬರ್ತಾ ಇದ್ದ, ಅವನಿಗೆ ಸ್ವಲ್ಪ ಕುಡಿತದ ಚಟ ಇತ್ತು. ಕುಡಿತದ ಚಟದಿಂದ ನಿನ್ನೆ ಸಂಜೆ ಒಂದು 6 ಗಂಟೆ ಹೊತ್ತಿಗೆ ಮನೆಯಲ್ಲಿ ಬಲಾಯಿ ಹೊಡೆದದ್ದು, ತಲೆಗೆ ಹೊಡೆದಿದ್ದಾನೆ. ತಲೆಗೆ ಹೊಡೆದು ಅವಳು ಮತ್ತೆ ಗೀತಾ ಕ್ಲಿನಿಕ್ಗೆ ಬೆಳುವಾಗಿ ತಗೊಂಡು ಹೋದ್ರು. ಇಲ್ಲಿ ಊರಿನವರು ಸೇರಿಕೊಂಡು ಅಲ್ಲಿಂದ ಮಂಗಳೂರಿಗೆ ಕರ್ಕೊಂಡು ಹೋದ್ವಿ. ನಿನ್ನೆ ಮಂಗಳೂರು ಸಾಧಾರಣ ಒಂದು 10 ಗಂಟೆಗೆ ಡೆತ್ ಆಗಿದೆ ಅಂತ ಮಾಹಿತಿ ಇದೆ. ಮಟ್ಟತನದಲ್ಲಿ ಇರುವುದು ಮದುವೆ ಆಗುವಾಗಲೂ ಹಾಗೆ ಕುಟುಂಬಸ್ಥರು ಊರಿನವರೆಲ್ಲ ಸೇರಿಕೊಂಡು ಅವಳಿಗೆ ಮದುವೆ ಮಾಡಿದ್ದು. ಮದುವೆ ಮಾಡಿ 1.5 ವರ್ಷಕ್ಕೆ ಹೀಗೆ ಆಗಿದೆ. 1 ವರ್ಷ ಏನೋ ಸರಿಯಾಗಿದ್ರು, ಮತ್ತೆ ಗಲಾಟೆ ಆಗ್ತಿತ್ತು, ಆಗಾಗ ಗಲಾಟೆ ಆಗ್ತಿತ್ತು. ಆದರೂ ಸಂಬಂಧಿಕರೆಲ್ಲ ಬುದ್ಧಿಮಾತು ಹೇಳಿ ಅವನು ಇಲ್ಲೇ ಇರ್ತಿದ್ದ. ಅವನು ಕೂಡ ಇಲ್ಲೇ ಬಂದಿರುತ್ತಿದ್ದು. ಆಗಾಗ ಜಗಳ ಆಗ್ತಿತ್ತು. ನಿನ್ನೆ ಅದೇ ಸಂಜೆ ಜಗಳ ಆಗಿ ಹೀಗೆ ಆಗಿದೆ. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.